ತನ್ನ ಮೈಗೆಲ್ಲ ಬಣ್ಣ ಹಚ್ಚಿ ಸಿಕ್ಕ ಹಣದಲ್ಲಿ ಬಡ ರೋಗಿಯೊಬ್ಬನ ಜೀವ ಉಳಿಸುವ ಯುವಕನ ಬಗ್ಗೆ ಹೇಳಲೇಬೇಕು. ಕುಂದಾಪುರ ವರಹಸ್ವಾಮಿ ದೇವಸ್ಥಾನದ ಕರ್ಕಾಟಕ ಜಾತ್ರಾ ಮಹೋತ್ಸವದಲ್ಲಿ ಮಣಿ ಸಂತು ಅಲಿಯಾಸ್ ಬೆಂಕಿ ಮಣಿ ಎಂಬ ಯುವಕ ವೇಷವನ್ನ ಹಾಕಿ ಹಣವನ್ನ ಸಂಗ್ರಹಿಸಿದಂತಹ ಯುವಕ ಎಲ್ಲ ಹುಡುಗರು ಹಬ್ಬದ ಸಡಗರದಲ್ಲಿ ಸಂಭ್ರಮ ಪಡುವಾಗ ಇಲ್ಲೊಬ್ಬ ತನ್ನ ದೇಹಕ್ಕೆ ಬಣ್ಣವನ್ನ ಹಾಕಿಕೊಂಡು ಇನ್ನೊಂದು ಜೀವ ಉಳಿಸಲು ಮುಂದಾಗಿದ್ದು ಸಾಕಷ್ಟು ಕಡೆ ಪ್ರಶಂಸೆಗೆ ಕಾರಣವಾಗಿದೆ. ತನಗೆಂತಹ ಏನನ್ನೂ ಬೇಡದೆ ಪರರ ಕಷ್ಟಕ್ಕಾಗಿ ಸ್ಪಂದಿಸುವ ಮಣಿ ಸಂತು ತುಂಬಾ ಮಂದಿ ಬಡವರ ಚಿಕಿತ್ಸೆಗಾಗಿ ಸಹಾಯ ಹಸ್ತವನ್ನು ಚಾಚಿದ್ದಾನೆ. ಬೆಳಗ್ಗೆ 3 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಟ್ಟೆಗೆ ಏನನ್ನೂ ಸೇವಿಸದೆ ಬರೀ ನೀರು ಸೇವಿಸಿ ದನ ಸಂಗ್ರಹಿಸಿದ ಕೀರ್ತಿ ಇವರದ್ದು. ಸದ್ಯ ಯುವಕನ ಮಾನವೀಯ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆಯ ಮಹಾಪುರವೇ ಹರಿದು ಬರ್ತಾ ಇದೆ. ಸುರೇಂದ್ರ ಅಂತೇಳಿ ಒಂದು 25 ವರ್ಷದ ಹುಡುಗ. ಈಗ ಸಾಮಾನ್ಯ ಒಂದು 4-5 ವರ್ಷ ಆಯಿತು ಈ ಮೂಲವ್ಯಾಧಿ ಅನ್ನುವಂಥ ವಿಚಾರದಲ್ಲಿ ತುಂಬ ನರಳುತ್ತಿದ್ದು, ಈ ಒಂದು ವಿಚಾರದಲ್ಲಿ ಅವನಿಗೆ ರಕ್ತದಲ್ಲಿ ಹೆಮೋಫೋಲಿ ಅನ್ನುವಂಥದ್ದು ಕಡಿಮೆಯಾಗಲಿ ಬ್ಲಡ್ ಸೆಲ್ಸ್ ಇಲ್ಲದಿರುವುದರಿಂದ ಆಪರೇಷನಿಗೆ ಸಾಮಾನ್ಯ 15 ಲಕ್ಷ ಅನ್ನುವಂಥದ್ದು ಆ ದೃಢೀಕರಣ ಪತ್ರದಲ್ಲಿ ಡಾಕ್ಟ್ರುಗಳು ಹೇಳಿರುತ್ತಾರೆ. ಇಷ್ಟರ ಒಳಗೆ ಆ ತಂದೆ ತಾಯಿ ಎಲ್ಲಾದರೂ ಸೇರಿ 10 ಲಕ್ಷ ಅನ್ನುವಂಥದ್ದು ಖರ್ಚು ಮಾಡಿದ್ದಾರೆ. ಅದು ಅಲ್ಲದೆ ಇದ್ದ ಜಾಗವನ್ನು ಮಾರಿಯೂ ಇಷ್ಟರ ತನಕ ಜೀವನ ನಡೆಸಲು ಕಷ್ಟ ಆದರೂ ಸಹ ಈ ಹೆತ್ತ ಮಗನನ್ನು ಕಳೆದುಕೊಳ್ಳಲು ಸಾಧ್ಯವಾಗದೆ ತುಂಬ ನೋವನ್ನು ಪಡ್ತಾ ಇದ್ದಾರೆ. ಆದರೆ ತಂದೆಯೂ ಸಹ ಕಳೆದುಕೊಂಡಿರುವಂಥ ಈ ಹುಡುಗ ಕಷ್ಟ ಜೀವನದಲ್ಲಿ ಸಾಗಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವೆಲ್ಲರೂ ದಾನಿಗಳಾಗಿರುವಂಥರು ನೀವು ನಿಮ್ಮ ಕೈಯಲ್ಲಿ ಅಷ್ಟು ಇಷ್ಟು ಅನ್ನುವಂಥ ಭೇದ ಭಾವ ಇಲ್ಲದೆ ಈ ಒಂದು ಕಷ್ಟದ ಜೀವನಕ್ಕೆ ದಾರಿದೀಪವಾಗಿ 15 ಲಕ್ಷ ಅನ್ನುವಂಥದ್ದು ಎಲ್ಲರೂ ಒಟ್ಟಾಗಿ ಮಾಡಿಕೊಡೋಣ ಅಂಥೇಳಿ ಇಂದು ಈ ವರಹಸ್ವಾಮಿ ಮಹೋತ್ಸವದ ದಿನದಂದು ನಾನು ಈ ಒಂದು ವೇಷವನ್ನು ಉಡುಪಿಯ ಕಡಪಲ್ಲಿ ರಾತ್ರಿ 3 ಗಂಟೆಗೆ ಹೋಗಿ ವೇಷ ಮಾಡಿ ಇವತ್ತು ಬೆಳಗಿನ ಜಾವ 9 ಗಂಟೆಗೆ ಬಂದಿದ್ದೇನೆ.